ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 2025-26 ಸಾಲಿನಿಂದ ಬಿಎ ಪದವಿಯಲ್ಲಿ ಐಚ್ಛಿಕ ವಿಷಯವಾದ ಪ್ರವಾಸೋದ್ಯಮ ಮತ್ತು ಪ್ರಯಾಣ ನಿರ್ವಹಣೆ ಕೋರ್ಸ್ ಅನ್ನು ಏಕಾಏಕಿ ಬಂದ್ ಮಾಡುವ ತೀರ್ಮಾನಕ್ಕೆ ವಿವಿ ಆಡಳಿತ ಬಂದಿದೆ. ಹೀಗಾಗಿ ಇದನ್ನು ಮರು ಆರಂಭಿಸಬೇಕೆಂಬ ಒತ್ತಡ ಹೆಚ್ಚಾಗಿದೆ. ಕಾಲೇಜಿನ ಆಡಳಿತ ಮಂಡಳಿ ಹೊಸ ಪೋಸ್ಟರ್ ಮಾಡಲಾಗಿದ್ದು ಟೂರಿಸಂ ವಿಚಾರವನ್ನು ಅದರಿಂದ ತೆಗೆದುಹಾಕಲಾಗಿದೆ. ಅಪ್ಲಿಕೇಶನ್ನಲ್ಲೂ ಟೂರಿಸಂ ವಿಚಾರವನ್ನು ತೆಗೆದುಹಾಕಲಾಗಿದೆ. ಸಂಸದರು ಶಾಸಕರಿಗೆ ಈ ಬಗ್ಗೆ ತಿಳಿಸಲಾಗಿದೆ. ಆದರೆ ನಮಗೆ ಸೂಕ್ತ ಸ್ಪಂದನೆ ಸಿಕ್ಕಿಲ್ಲ ಅಂತ ಉಪನ್ಯಾಸಕರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಎ ಒಂದು ಪ್ರತ್ಯೇಕ ಕೋರ್ಸ್ ಆಗಿದ್ದು ಬಿಎನ ಬಿಬಿಎ ಜೊತೆ ಮರ್ಜ್ ಮಾಡೋದು ಸರಿಯಲ್ಲ. ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರಿಗೆ ಎಮ್ಎಲ್ಸಿ ಮಂಜುನಾಥ್ ಭಂಡಾರಿ ಅವರು ಕೂಡ ಪತ್ರ ಬರೆದು ಇದನ್ನ ಮರು ಆರಂಭಿಸಬೇಕು ಅಂತ ಹೇಳಿದ್ರು. ಆದರೆ ಅದಕ್ಕೆ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ. ಈ ವರ್ಷ ಸೀಟುಗಳ ಸಂಖ್ಯೆ 15 ಫುಲ್ ಆಗಿದೆ. ಈ ಕೋರ್ಸ್ಗೆ ಬೇಡಿಕೆ ಇದೆ. ಹೀಗಿರುವಾಗ ಎಲ್ಲಾ ವಿದ್ಯಾರ್ಥಿಗಳನ್ನ ಈ ಕೋರ್ಸ್ಗೆ ಸೇರ್ಪಡೆಗೊಳಿಸಬೇಕು ಅಂತ ಅವರು ಮನವಿ ಮಾಡಿದರು. 2025-26ನೇ ಸಾಲಿನಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಘಟಕ ಕಾಲೇಜಾದ ವಿಶ್ವವಿದ್ಯಾಲಯ ಕಾಲೇಜ್ ಮಂಗಳೂರು ಇಲ್ಲಿ ಬಿಎಗೆ ಇದ್ದಂಥ ಒಂದು ಪ್ರವಾಸೋದ್ಯಮ ಮತ್ತು ಪ್ರಯಾಣ ನಿರ್ವಹಣೆ ಟೂರಿಸಂ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥ ಕೋರ್ಸನ್ನು ಏಕಾಏಕಿ ತೆಗೆದುಹಾಕಿರುವಂಥದ್ದು ಮುಚ್ಚಲಾಗಿದೆ ಅಂತ ಹೇಳ್ತೇವೆ. ಡಿಪಾರ್ಟ್ಮೆಂಟನ್ನೇ ಮುಚ್ಚಲಾಗಿರುವಂಥದ್ದು. ಕಾಲೇಜಿನ ಆಡಳಿತ ಮಂಡಳಿ ಅಥವಾ ಪ್ರಾಂಶುಪಾಲರು ಒಂದು ಹೊಸ ಇದನ್ನು ಮಾಡ್ತಾರೆ, ಒಂದು ಪೋಸ್ಟರನ್ನು. ಅದರಲ್ಲಿ ಟೂರಿಸಂ ವಿಷಯವಿಲ್ಲ. ಅವರು ಮಾಡಿರುವಂಥ ಅಪ್ಲಿಕೇಶನಲ್ಲಿ ಯಾವುದೇ ಅದರಲ್ಲಿ ಟೂರಿಸಮ್ ಇಲ್ಲ. ಸೊ ಇದನ್ನು ನಾವು ಜನಪ್ರತಿನಿಧಿಗಳಿಗೆ, ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರಾದ ಕ್ಯಾಪ್ಟನ್ ಬ್ರಿಜ್ ಚೌಟ ಇವರು ಎಲ್ಲರೂ ಕೂಡ ಹೇಳಿದ್ದೇವೆ. ಅವರೆಲ್ಲರೂ ಕೂಡ ವಿ ಸಿ ಅವರೊಟ್ಟಿಗೆ ಮಾತಾಡಿದ್ದಾರೆ. ವಿ ಸಿ ಅವರು ಏನು ಹೇಳೋದು ಅಂತ ಹೇಳಿದರೆ, ಬಿ ಎ ಟೂರಿಸಮನ್ನು ನಾವು BBA ಟೂರಿಸಂ ಜೊತೆಗೆ ಮರ್ಜ್ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥದ್ದು. ಆದರೆ ಇಲ್ಲಿ ನಾವು ನೋಡ್ಬೋದು, ಬಿ ಎಗೆ ಇರುವಂಥದ್ದು BA ಒಂದು ಸಪ್ರೇಟ್ ಕೋರ್ಸ್, BBA ಟೂರಿಸಂ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಂಥದ್ದು ಒಂದು ಸಪ್ರೇಟ್ ಸ್ಟ್ರೀಮ್. ನನಗೆ ಗೊತ್ತಿಲ್ಲ ಯಾವ ಅರ್ಥದಲ್ಲಿ ವಿ ಸಿ ಅವರು ಇದನ್ನು BBA ಜೊತೆಗೆ ಮರ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಇದು ಮಂಜುನಾಥ್ ಭಂಡಾರಿ ಅವರು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ಬರೆದಂಥ ಪತ್ರ. ನಾವು ಮಂಜುನಾಥ್ ಭಂಡಾರಿಯನ್ನು ಭೇಟಿಯಾದಾಗ ಅವರು ಇದನ್ನು ನಾನು ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವ್ರ ಹತ್ರ ಮಾತಾಡಿ ನಿಮ್ಮ ಯಾವುದೇ ಕೋರ್ಸನ್ನು ಮುಚ್ಚಲಿಗೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಈ ವರ್ಷದಲ್ಲಿ ಅಂದರೆ ಈಗ ಏನು ಫಸ್ಟ್ ಇಯರಲ್ಲಿ ಇದ್ದಾರೆ ಮಕ್ಕಳು, ಸೀಟುಗಳ ಸಂಖ್ಯೆ 15 ಏನಿತ್ತು, 15 ಫುಲ್ ಆಗಿತ್ತು. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 13 ಇದೆ. ಯಾಕೆಂತ ಹೇಳಿದ್ರೆ ನಮಗೆ 2 ಸ್ಟೂಡೆಂಟ್ಸ್ ಕೇರಳದ ಸ್ಟೂಡೆಂಟ್ಸ್ ಅಂತೇಳಿ ಅವ್ರನ್ನ ನಮ್ಮ ಕಾಲೇಜಿಂದ ಅವರಿಗೆ ಅಡ್ಮಿಷನ್ ಕೊಡಲಿಲ್ಲ.